ಹರ್ಷ అక్షిత సందీప్ హాయ్ పనందులేరు అన్న పని లైక్ డన్ అక్క పనందులేరు ಅಕ್ಷತೆ ಎಲ್ಲೆಡೆ ಬರ್ತಾನೆ ಏನು ಅಮ್ಮ ಕಾಲ್ ಕೊರಿಯೆ ಅಮ್ಮ ಎತ್ತಿಜ್ಜೆ ಅಣ್ಣಪ್ಪ ನೀವರು ಸಪೋರ್ಟಿಂಗ್ ಅಲ್ಲಿದೆ ಥ್ಯಾಂಕ್ ಯು ಅಣ್ಣಪ್ಪ ಅವರೇ ಅಣ್ಣಪ್ಪ ಚಾ ಕಾಫಿ ಅಂಡೇರ್ನ ವೆಲ್ಕಮ್ ಟು ಮೈ ಲೈವ್ ಅಕ್ಷಿತಾ ಸಂದೀಪ್ ಆ್ಯಂಡ್ ಅಣ್ಣಪ್ಪ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಹಾಂ ಹಾಂ ಗೊತ್ತಾನು ಹರ್ಷ ಡ್ರಾಪ್ಸ್ ಎಲ್ಲ ತಲ್ಪ ಕೋರು ಒಂಚೂರು ಇಂದ ಟಿವಿ ತಲ್ಪ ಬಾಕ್ಸ್ ಏನು ಟಿವಿ ತಲ್ಪ ನೀರು ಕಂತಾರ ಹಂಗೆ ಇತ್ತೆಜ್ಜ
ಕಿರಣ್ ಕುಮಾರ್ ಅವರು ಬಂದರು. ಹಾಯ್ ಕಿರಣ್. ಹಾಂ, ರೋಲ್ ನಂಬರ್ 2 ಪ್ರೆಸೆಂಟ್ ಇದ್ದಾರೆ. ಹಾಯ್ ಕಿರಣ್ ಅವರೇ. ಕಿರಣ್ ಕಾಫಿ ಆಂಡೆ ಚಾ ಪರಿಯರ. ವೆಲ್ಕಮ್ ಟು ಮೈ ಲೈವ್. ಉಳ್ಳನ ಕಿರಣ್ ಅವರೇ ಇದ್ದೀರಾ? ಲೈವ್ ಓನರ್ ಅವರೇ ನಮಸ್ತೆ, ಹೇಗಿದ್ದೀರಾ? ಯೋಗ ಮಾಡಿ ಹೋಗಿ. ಹೌದಾ, ಯೋಗ ಮಾಡ್ಬೇಕಾ? ಯಾಕೆ ಕಿರಣ್ ಅವರೇ ಯೋಗ ಮಾಡುದು? ಸಪೋರ್ಟಿಂಗ್ ಮೆಸೇಜ್ ಅದು. ಓಲ್ನರ್ ಮಾರೆ ಬ್ಯಾಂಡ್ ಸೌಂಡ್ ಕೇನೊಂದುಂಡು ಅವು ಎಂಗಲ್ನ ಜಾತ್ರೆ ಆಯ್ತೆ ಮುಲ್ತ ಅಂಚ ಇನಿ ಉಂದು ಲಾಸ್ಟ್ ಜಾತ್ರೆ ಇನಿ ದೈವದ ಭೇಟಿ ಉಂಡತೆ ಅಂಚ ಅವಳು ಮೂಲು ಜಾರಂದಯ್ಯ ದೇವಸ್ಥಾನಡು ಬ್ಯಾಂಡ್ ಪೂರ ಒಟ್ಟೊಂದುಲ್ಲೇರು ಬೈಯಡ್ ಕೆಲವು ಕಾರ್ಯಕ್ರಮ ಉಂಡದೆ ಭಂಡಾರ ಬರ್ರೆ ಉಂಡು ಅಂಚ
ಗಣೇಶ್ಪುರ ಬ್ರಹ್ಮ ಕಲಶ ಅಲ್ತ. ಅಯ್ಯೋ ಲೈವ್ ಇಲ್ಲಿ ಪಂಡ್ರೆಜ್ಜತೆ ಕಿರಣ್ ನಮ್ಮ ಓಲುಪ್ಪ ಒಂದು ನಿಜ ಪಂಡ್ರೆಜ್ಜತೆ ಮುಟ್ಟದ ಓ ಪ್ಲೇಸ್ ಅವುಪ ನೋಡು ಲೈವ್ ಹೋಗುಲ್ಲ ನಮ್ಮ ಅಂದೇ ಮಲ್ಲೆಜ್ಜಿ ಅಂದ ಅಂದ ಪಂಡ್ರೆಜ್ಜಿಗೆ ಅಂಚ ಪನ್ಪೇರು ಇಂಕ್ಲೆಲೆ ಬೇತಕನ್ ಲೈವ್ ಪೋಯನ್ನೆಟ್ಟು ಗೊತ್ತಾಯ್ನವು ಅಂಚ ಐಕೆ ಮುಟ್ಟದ ಪ್ಲೇಸ್ ಅಂದ ಒಪ್ಪನ್ನೆ ಅಂಚ ಕೋಲದ ವಿಡಿಯೋ ಮಲ್ಪಲೆ ಪ್ಲೀಸ್ ಕೋಲತ್ತು ಅವದಲ್ಲಿ ದೇವಸ್ಥಾನ ನೋಡಿ ಜಾತ್ರೆ ಐತೆ ದೇವನ ಭೇಟಿ ಉಂಟದೆ ಅವು 4 ಗಂಟೆ ರಾತ್ರಿಗೆ 4 ಗಂಟೆ ರಾತ್ರಿ ಅಪ್ಪಣ ಅವು ಎಂಗಲಪ್ಪ ಪಾಸಾನ ಅಂಚ ಕೋಲುಂಡು ಕೋಲೆ ಪಗುತ್ತುಂಡೆ ಕೆಸುಗುಂಡು ಕೋಲ ಜಾರದೆ ಕೋಲ ಉಂಡು ಅವಳು ದೇವಸ್ಥಾನ ಉಂಡು ಕೋಲ ಪರಕೆದ ಅಪಗ ಮಲ್ಪುಗ ಓ ಥ್ಯಾಂಕ್ ಯು ಕಿರಣ್ ಅವರೇ ನನ್ನ ಲೈವಿಗೆ ನನಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ, ಥ್ಯಾಂಕ್ ಯು. ಈರ ಲೈವ್ ಮಾಡೆ ಕಿರಣ್ ಕಾಣೆ ಬೇಗತ್ತೆ ಈರ್ನ ಇನ್ನು ಕಟ್ಟಿಡಿದ್ರೆ 7 ಗಂಟೆದು ಮೆಚ್ಚುಗೆ ಆಗ್ತಿದ್ದೀನಿ ಸೇಮ್ ಸಂಗೀತಗೆ ಜೈ ಅಂದನ್ ಸಂಗೀತಗೆ ಜೈ ದಾಯಿಗೆ ಜೈ ಹೆಚ್ಚಿನಕ್ಕೆ ಜೈ ಸಂಗೀತಗೆ ಅಯ್ಯೋ
ಮಾರ್ನಿಂಗ್ ಲೈವ್ ಮಂತೆ ಅಂದೆ ಓಕೆ ಓಕೆ. ಏತು 1 ಗಂಟೆದ ಲೈವ್ ಮಾರ್ನಿಂಗ್? ಇದು ಟೆನ್ಷನ್ ಮಲ್ಪೊಚ್ಚಿ ಪ್ರೀತಂಡ ಬಲೆ ಲೈವ್ಗು ಅಂಚತ್ತು ಕಿರಣ್ 7 ಗಂಟೆಗೆ 5 ಗಂಟೆಗೆ ಅತಿ ಹೆಚ್ಚಿಗೆ ಅದು ಅತಿಥದ ಗೊತ್ತಾನೆ ರಜೆ ಐತೆ ಶಾಲೆಗೆ ಬಕೆಂಗ್ಲಿ ಮದ್ಮೆದಾಗ ಹೋಜಿ ಬಕೆ ಇಮೇಟ್ ಬ್ರಹ್ಮಕಾಲ ಸಂಜೆ ರಾತ್ರಿ ಜಪ್ಪು ಅಂತ ಲೇಟ್ ಆಪುನು ಜೋಕುಲು ಬರೋಡು ದೇವಸ್ಥಾನ ಪೋತಿನಕುಲು ಆಕ್ಲೇನು ಕಾತದೆ ಜಪ್ಪನಾಗ ಚೂರು ಲೇಟ್ ಬಕ್ಕ ಮದ್ಮೆದಾಗ ಹೋಜತ್ತೆ ನಾನೆಲ್ಲ ಐತಾರ ಉಂಟ ಶನಿವಾರ ಉಂಟ ಮುಲ್ತಾಪುಂಡು ದೇವಸ್ಥಾನದ ಐತಾರ ಮುಟ್ಟ ಎಂಗಳ ಮದ್ಮೆದ ತಮ್ಮನೊಂಜಿ ಐತಾರ ಅಂಡ ಆಂಡ್ ಅಡೆ ಅಪ್ಪ ಎಡ್ದ ಕೊತ್ತೆ ಫ್ರೀ ಆಪೆ ಇನ್ನಿಲ್ಲತ್ತೆ ಲೇಟ್ ಆಣೆ ಲೈವ್ ಬಂದಿದ್ದೀನಿ 5 ಗಂಟೆ ಬರ್ಪೆ ಐಜಿ ಕಣ್ಣು ನಿದ್ರೆನೆ ಬುಡ್ಪುಚ್ಚಿ ಗೊತ್ತುಂಡೆ ಅಂಚಾತನು ಜೆತ್ತಂಡ ಜೆಪ್ಪುನೆ ಬಕ ಇಮೆ ಕ್ಯಾಟ್ರಿಂಗ್ದ ಬೇಲೆ ಅವು ಪೂರ ಒಟ್ಟು ಅದು ಓಲ ಒಂದು ಆಪುಜಿ ಮಂಚ್ ಹಾಯ್ ಅಂತ ಹೇಳ್ತದೆ. ಹಾಯ್ ಮಂಚ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಮಂಚ್ ಅವರೇ, ವೆಲ್ಕಮ್ ಟು ಲೈವ್. ಕಿರಣ್ ಟೆಂಪಲ್ ದ ನೇಮ್ ಗಣೇಶ್ಪುರ ಟೆಂಪಲ್ ದ ನೇಮ್ ಗಣೇಶ್ಪುರ. ಪೂರ ಕಡೆ ಎಲ್ಲ ಪಾಡ್ದಿರತ್ತೆ ಪೋಸ್ಟರ್ ಮಾತ್ರ ಕಡೆ ಎಲ್ಲ ಪಾಡ್ದಿರ ಗಣೇಶ್ಪುರ. ಅಲ್ಲೇ ಒಂದು ಸ್ಟಾರ್ಟ್ ಆನ್ ಕೂಡ ಬ್ಯಾಂಡ್ದ. ಮಂಚ್ ಅವರು ಇದ್ದೀರಾ? ಚಾನಲ್ ಇದೆಯಾ ನಿಮ್ಮದು? ಮಂಚುವ ಎಂಚಂದು ಗೊತ್ತಿಜ್ಬೋದಾರೆ ಎಂಚು ಅವು ಅಕ್ಕುಲೆ ಪನೋಡಿತ್ತದ ಅದು. ಜಗದೀಶ್ವರಿ ಬಾರಮ್ಮ ಜಗದ ಜನನಿ ಜಗದಂಬಾ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ. ಅಲ್ಪ ಏರ್ನ ಕೈತಲಿ ಏರ್ಲ ಇಜ್ಜಿ ದಾಯಿ ಕಿರಣ ಮುಲ್ಪ ಏನಾಗೈತಲ್ಲಿ ಏರ್ಲ ಇಜ್ಜಿ ದಾಯಿ ಮಾರ್ಗಡ್ ಗಾಡಿ ಪೋಪುಂಡು ಬರೀ ತೆಲ್ಲದ ಕುಲ್ಪ ಆತಿರೋದಿಲ್ಲ. ಗಂಗೋತ್ರಿ ಅವರು ರಾಧೆ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಹಾಯ್ ಗಂಗೋತ್ರಿ ಅವರೇ, ವೆಲ್ಕಮ್ ಟು ಮೈ ಲೈವ್. ರಾಮ್ ಜಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಗಂಗೋತ್ರಿ ಅವರೇ, ಕನ್ನಡ ಬರ್ತದ ನಿಮಗೆ? ಇದನ್ನು ಎಲ್ಲ ಇಚ್ಚಿ ಲೈಕ್ ಡನ್ ಅಂದೆ. ಥ್ಯಾಂಕ್ ಯು ಸೋ ಮಚ್ ಗಂಗೋತ್ರಿ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಗಂಗೋತ್ರಿ ಅವರು. ಕಾಫಿ ಆಯ್ತು ಗಂಗೋತ್ರಿ ಅವರು, ನಿಮ್ದು ಆಯ್ತಾ ಕಾಫಿ? ನಂದಾಯ್ತು ಕಾಫಿ. ನಿಮ್ದು ಏನು ಸ್ಪೆಷಲ್?
ಸ್ನ್ಯಾಕ್ಸ್ ಏನು ತಿಂದಿದ್ದೀರಿ? No any snacks. Okay. ಕರಿ ವೀಣಾಧರಿ ವಾಣಿ ಕರುಣಾಕರಿ ವೀಣಾಧರಿ ವಾಣಿ ಶುಪೂರ ಪೂರ ಇರೇನು ತೂವೊಂದುಲ್ಲೇರು ಅಂದ ದಾಯೇ ಕಿರಣೆ ಓಲು ಪೂರ ತೋದುಲ್ಲೇರು ಏನ್ ತೋಜುವೇನಾ ಓಲು ತೋಂದುಲ್ಲೇರೆ ನಾನು ಶುಂಭ ನಿಶುಂಭ ಪ್ರಾಣಹಾರಿಣಿ ಶುಂಭ ನಿಶುಂಭ ಪ್ರಾಣಹಾರಿಣಿ ಜಗತ ಟೆಂಪಲ್ ಮಾರ್ರೆ ಪನಿನಿ ಅಯ್ಯೋ ಯಾನ್ ಟೆಂಪಲ್ ಡಿಜ್ಜಿಯೇ ಕಿರಣ್ ಯಾನ್ ಟೆಂಪಲ್ ಪೋತುಜಿ ನಾನ ಪೋಡು ಮಾಮಿ ಪನೊಂದುಲ್ಲೆರ್ TV17 ಹಾಯ್ TV17 ವೆಲ್ಕಮ್ ಟು ಮೈ ಲೈವ್ ಓಕೆ ಸಿಸ್ ಎಂಜಾಯ್ ಫಾರ್ ಲೈವ್ ಕೂಲ್ ಈವ್ನಿಂಗ್ ಬಾಯ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಗಂಗೋತ್ರಿ ಅವರೇ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಮಾಮಿ ಲೈಕ್ ಡನ್ ಮಾಮಿ ಕಾಪಿ ಪರಿಯ ಕಿರಣ್ ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ TV17 ಅವರು ಕಾಫಿ ಕುಡ್ದಾಯ್ತು ನಿಂದಾಯ್ತು 17 ಅಂದೇ ಪನೊಂದುಲ್ಲೆರ್ ಯಾನ ಕೆಲಸ ನಡಿಜ್ಜಿ ಯಾನ ದೇವ ಕರುಣಾಕರಿ ಮಾಮಿ ಸಾಂಗ್ ಪರಿಹಾರ ಅಯ್ಯೋ ದೇವರೇ ಮಾಮಿ ಸಾಂಗ್ ನೆಂಚ ಪರ್ಪಿನಿ ಎಂತ 17 ಸಾಂಗನ್ನು ಹೇಗೆ ಕುಡಿಯುವುದು ಅಣ್ಣ ನಮಸ್ತೆ ಹೇಗಿದ್ದೀರಾ ನೀವು ವೆರಿ ಹಾಯ್ ನಿಮಗೆ ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು ಎಲ್ಲರಿಗೂ ಕೂಡ ಯೋಗ ಮಾಡಿ ಕೇಳ್ತಾ ಇದ್ದಾರೆ TV17 ನೀನು ಯೋಗ ಮಾಡಾಯ್ತಾ ಬೆಳಿಗ್ಗೆ ಎದ್ದು ಕಿರಣ್ ಅಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ TV17 ಅವರು ಪೂಜಾ ಅವ್ರು ಬಂದರು ಹಾಯ್ ಸಿಸ್ ಅಂತ ಹೇಳ್ತಾರೆ ಹಾಯ್ ಸಿಸ್ ಪೂಜಾ ಸಿಸ್ ವೆಲ್ಕಮ್ ಟು ಮೈ ಲೈವ್ ಅಯ್ಯೋ ನೈಟ್ 12 ಗಂಟೆಗ ನೈಟ್ ನಾನು 12 ಗಂಟೆಗೆ ಮಲಗಲಿಲ್ಲದಿದ್ರೆ ಬರ್ತೇನೆ ಮಲಗಿ ಎಲ್ಲಿಯಾದರೂ ಜಾತ್ರೆಗೆಲ್ಲ ಇದ್ರೆ ಮ್ಯೂಟಲ್ಲಿ ಇರ್ತೇನೆ ಸಪೋರ್ಟ್ ಮಾಡ್ತೇನೆ ಆಯಿತಾ ಲೇಟಾಗಿ ಒಂದು ವೇಳೆ ಜಾತ್ರೆಯಲ್ಲಿ ಎಲ್ಲಿದ್ದರೆ ಇವತ್ತು ಎದ್ದಿದ್ರೆ ಬರ್ತೇನೆ ಲೈವ್ಗೆ ಸಪೋರ್ಟ್ ಮಾಡ್ತೇನೆ ಓಕೆ ಲೈಕ್ ರನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಪೂಜಾ ಥ್ಯಾಂಕ್ ಯು ಸೋ ಮಚ್ TV17 ಪೂಜಾ ಹಾಯ್ ಅಂತ ಹೇಳ್ತಾ ಇದ್ದಾರೆ TV17 ಅಣ್ಣ ನಗ್ತಾ ಇದ್ದಾರೆ ಪೂಜಾ ಜಂಪ್ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೆ ಜಂಪಾ ಪೂಜೆ ಜಂಪ್ ಆದ್ರ ಪೂಜೆ ಇದ್ದೀರಾ ನೋಡಿ TV17 ಜಂಪ್ ಅಂತ ಹೇಳ್ತಾರೆ ಪೂಜಾ ಜಂಪ್
ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಹೌದಾ ಪೂಜೆ ಹೋದ್ರ ನೀವು? ಇದ್ದಾರೆ, ಟಿವಿ ಅಂತ ಕರಿತಾ ಇದ್ದಾರೆ ನೋಡಿ, ಇದ್ದಾರೆ ಪೂಜೆ ಇದ್ದಾರೆ. ಜಂಪ್ ಕ್ವೀನ್ ಬಂದ್ರು ಕಾಣುತ್ತೆ. TV17 ಯಾರು ಪೂಜೆ ಜಂಪ್ ಕ್ವೀನಾ? ಅವರಿಗೆ ಹೆಸರಿಟ್ಟದ್ದ ಕಿರಣ್? ಇಲ್ಲ ಇದ್ದೀನಿ, ವೆಯ್ಟ್, ಒಂದು ವಿಡಿಯೋ ಪೋಸ್ಟ್ ಮಾಡಿ ಬರ್ತೇನೆ. ಓಕೆ ಓಕೆ ಪೂಜಾ ಅವರೇ, ಪೋಸ್ಟ್ ಮಾಡಿ ಬನ್ನಿ. ಪೂಜಾ ಎಂತದ ಕುವರ್ ಬ್ರೋ ಅಂತ ನಗ್ತಾ ಇದ್ದಾರೆ. ಪೂಜಾ TV17 ಪೂಜಾ ಮಂಗ್ಯ ಅಂತ ನಗ್ತಾ ಇದ್ದಾರೆ. ಎಂತ? ಅಯ್ಯೋ ಟಿವಿ ನಾನು ಮಂಗ್ಯ ನೀನು ಹಂದಿ ಅಂತೆ ಒಪ್ಪ. ಏನೇನು ಹೆಸರು ಬರ್ತಾರೆ ಅಂತ ನೋಡು ಆಯ್ತಾ. ನಿನ್ನದನಿಗಾಗಿ ನಿನ್ನ ಕರೆಗಾಗಿ ಪೂಜಾ ನಾನು ಹಂದಿ ಓಕೆ, ನೀನು ಮಂಗ್ಯ ತಾನೆ ಅಂತ ಹೇಳ್ತಾ ಇದ್ದಾರೆ TV17 ಅವರು. ಈಗ ವಾರ್ ನಡೀತಾ ಇದೆ. TV17 ಪೂಜಾ ಮತ್ತೆ ನಡುವಲ್ಲಿ ಕಿರಣ್ ಅವರು. ಈಗ ಯಾರು ಯಾರಿಗೆ ಹಂದಿ, ಯಾರು ಯಾರಿಗೆ ಮಂಗ್ಯ ಅಂತ ಹೇಳ್ತಾರೆ ನೋಡುವ, ಕಾದು ನೋಡಿ ಇವರ ವಾರನ್ನು. ಮಾಮಿ ಹೇಳಿ ನೋಡಿ, ಎಂತ ಹೇಳುದು ನಾನು? ನೀವು ಮಾತಾಡ್ತಾ ಇದ್ರೆ ಮಾತಾಡಿ, ಎಂತ ಆಗ್ತದೆ ನೋಡ್ತೇನೆ ನಾನು ಓದ್ತೇನೆ, ಓದ್ತಾ ಹೋಗ್ತೇನೆ. ನೀವು ಎಂತ ಹೇಳ್ತೀರ ಅಂತ ನೋಡುವ. ನಾನು ಮಂಗ್ಯ ಅಲ್ಲ ಅಂತ ಪೂಜಾ ಅವರು ಹೇಳ್ತಾ ಇದ್ದಾರೆ, ನಗಡ್ತಾ ಇದ್ದಾರೆ. ಓಕೆ ಓಕೆ, ನೆಕ್ಸ್ಟ್ ಯಾರ್ದು ಮೆಸೇಜ್ ಬರಲಿಲ್ಲ, ಏನು ಬರಲಿಲ್ಲ ನೋಡುವ. ಪೂಜಾ ಮಂಗ್ಯ ಅಂತ ಈ 17ಗೆ ಕೋಪ ಬರ್ತಾ ಇದೆ. 17ಗೆ ಕೋಪ ಬರ್ತಾ ಇದೆ. ಪೂಜಾ ಮಂಗ್ಯ ಅಂತ ಹೇಳ್ತಾ ಇದ್ದಾರೆ. ಭಯ ಟಿವಿ ಅದಕ್ಕೆ ಮಾಮಿ ಹೇಳಿ ಅಂತ ಇದ್ದಾನೆ. ನಾನು ಹೇಳೋದಿಲ್ಲ, ನೀವು ಹೇಳಿದ್ದನ್ನು ನಾನು ಓದೋದು ಅಷ್ಟೇ ನನಗೆ ಕೆಲಸ. ನಾನು ಯಾರಿಗೆ ಎಂತ ಹೇಳೋದಿಲ್ಲ, ನಾನು ನೋಡ್ತೀನಿ ಎಲ್ಲಿವರೆಗೂ ಬರ್ತದೆ ಅಂತ. ಓಕೆ ನಾನು ಮಂಗ್ಯ, ಥ್ಯಾಂಕ್ ಯು ವರೆಗೂ ಆಯ್ತು. ಇನ್ನು ಥ್ಯಾಂಕ್ ಯು ಅಂತ ಪೂಜಾ ಅವರು. ಕಿರಣ್ ಅವರು ಹೋದ್ರು ಕಾಣ್ಬೇಕು, ನಿಮ್ದು ಜಗಳ ಬೇಡ ಅಂತ. ಮಂಗಿ ಮತ್ತೆ ಹಂದಿ ನಡುವೆ ನಾನು ಬೇಡ ಅಂತ ಕಿರಣ್ ಹೋದ್ರ ಅಂತ. ವೆಯ್ಟ್, ವಿಡಿಯೋ ಪೋಸ್ಟ್ ಮಾಡಿ ಬರ್ತೇನೆ. ಇದೇ ನಿಮಗೆ. ಓಕೆ ಓಕೆ, ಪೋಸ್ಟ್ ಮಾಡಿ ಬನ್ನಿ, ಮತ್ತೆ ನೀವು ಕಂಟಿನ್ಯೂ ಮಾಡಿ ಆಯ್ತಾ ಪೂಜಾ ಅವರೇ. ಪೂಜಾ ನೀನು ದೊಡ್ಡ ಬೇಬಿ, ನನಗೆ ನಿನ್ನ ನೋಡಿ ಭಯ ಬರುತ್ತೆ. ಹೌದಾ? ಎಲ್ಲರ ಜಂಪ್ ನಾನಾದರೆ ಭಯ ಅವರಿಗೆ, ಅದಕ್ಕೆ ಜಂಪ್ ಆದರೂ. ಹೌದೌದು. ರೌಡಿ ಬೇಬಿಯಾ ಪೂಜಾ ಅವರು? ಟಿವಿ ನಾನು ರೌಡಿ ಬೇಬಿನ ಅಲ್ಲಪ್ಪ ಅಂತ ನಗಡ್ತಾ ಇದ್ದಾರೆ ಪೂಜಾ ಅವರು. ರೌಡಿ ಬೇಬಿ ಅಲ್ಲ ಅಂತೆ ಹೇಳ್ತಾ ಇದ್ದಾರೆ, ಸುರುವಿನಲ್ಲಿ ಹೇಳ್ತಾ ಇದ್ದಾರೆ ಈಗ, ಆದ್ರೂ ನಗಡ್ತಾ ಇದ್ದಾರೆ. ಟಿವಿ ಪೂಜಾ ಅವರಿಗೆ ಎಂತದ ಬೋನೆಲ್ಲ ಕೊಡ್ತಾ ಇರ್ತಿ. ದೇವ ಪೂಜಾ, ನಿನ್ಗೆ ನೋಡು ಗಿಫ್ಟ್ ಬಂತು ನೋಡು. ಪೂಜಾ ಹೋದ್ರು ಕಾಣ್ಬೇಕು. WWE ಯೂನಿವರ್ಸಲ್ ಚಾಂಪಿಯನ್ ಯಾರು ಗೆಲ್ಲುತ್ತಾರೆ ನೋಡ್ಬೇಕು. ಹೌದೌದು ಕಿರಣ್ ಅವರೇ, ನಾನು ಕೂಡ ಅದಕ್ಕೆ ಕಾದು ನೋಡ್ತಾ ಇದ್ದೇನೆ, ಎಲ್ಲಿವರೆಗೂ ಬರ್ತದೆ ಪೂಜಾ ಮತ್ತು TV17 ಅವರ ವಾರ್. ನೋಡುವ, ನಾವು ಕಾದು ನೋಡುವ. ಪೂಜಾ ತಗು, ತಿನ್ನು, ಸ್ಟ್ರಾಂಗ್ ಆಗು ಫಸ್ಟ್. ಪೂಜಾ ಹೋದ್ರು ಕಾಣ್ಬೇಕು ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕೆ, ಇಲ್ಲದಿದ್ರೆ ನಿನ್ಗೆ ಇತ್ತಿ ಗೊತ್ತಾಯ್ತಾ 17 ಅದು ಕಳಿಸುವಾಗ.
ಪೂಜಾ ತಗೋತಿ TV17 ಅನ್ನ ಪೂಜಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಇವರ ನಡುವಲ್ಲಿ ವಾರ್ ಸ್ಟಾರ್ಟ್ ಆಯ್ತು ಅಂತ ಕಿರಣ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ತಲೆಗೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾರೆ ಕಿರಣ್ ಅವರು. ನೋಡುವ ಏನಾಗ್ತದೆ ಅಂತ. ಪೂಜಾ ಹೋದ್ರು ಕಾಣಬೇಕು. ಅವರು ವಿಡಿಯೋ ಪೋಸ್ಟ್ ಮಾಡಿಕೊಂಡಂತೆಲ್ಲ. ಪೂಜಾ ಕಮ್ ಅಂತ ಹೇಳ್ತಾ ಇದ್ದಾರೆ. ಪೂಜೆ ಇಲ್ಲ, ಪೂಜೆ ಹೋದ್ರು. ನಡ ನುಡಿ ಹಂಪೆಯ ನುಡಿ ಕಾಣಿಸದೆ ಹೊನ್ನ ಚರಿತೆಯು ವೈಭವದ ಕಡಲು ಕೂಗಿದೆ, ಪ್ರೀತಿಸುವ ಹೃದಯ ಕಾದಿದೆ, ಕೇಳ ನೀನು. ಕಿರಣ್ ಅಣ್ಣ ಊಟ ಆಯ್ತಂತ ಕೇಳ್ತಾ ಇದ್ದಾರೆ TV17. ಕಿರಣ್ ಒಣಸಾಂಡೆ ಇರ್ನ ಕೇಳು ನೀನು ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಒಂಟಿ ಇರುವಾಗ ಕುಂಟು ನೆಪ ತೋರಿ ಕಂಡ ಕನಸೆಲ್ಲ ನಿನ್ನದೇ. ಯಾವಾಗ ಅದು TV17 ಅನ್ನ ಊಟ, ಯಾವಾಗದು ಊಟ ಅಂತ ಕೇಳ್ತಾ ಇದ್ದಾರೆ TV17 ಅನ್ನ ಅಂತ. ಮಾಮಿ ಜಾತ್ರೆಯಲ್ಲಿ ನನಗೆ ಏನು ತಂದೆ? ನಿನಗೆ ಏನು ಬೇಕು 17 ಜಾತ್ರೆಯಿಂದ? ನಿನಗೆ ಎಂತ ಬೇಕು? ಐಸ್ ಕ್ರೀಮ್ ಬೇಕಾ? ಚರ್ಮರಿ ಬೇಕಾ? ಮತ್ತೇನು ಬೇಕು? ಟಾಯ್ಸ್ ಎಂತ ಬೇಡ ನಿನಗೆ, ನೀನು ದೊಡ್ಡವನಾಗಿದ್ಯಲ್ಲ. ನನ್ನ ಮಕ್ಕಳಿಗಾದರೆ ಟಾಯ್ಸ್ ಬೇಕು. ನೀನು ದೊಡ್ಡ ಇದ್ಯಲ್ಲ ಈಗ, ನಿನಗೆ ಟಾಯ್ಸ್ ಬೇಡ. ಕೊಡೋದಾದ್ರೆ ಯಾವುದು ತರಬೇಕು? ಐಸ್ ಕ್ರೀಮ್ ತರಬೇಕು. ಅದು ನೀನು ಬರುವಾಗ, ಇಲ್ಲಿಗೆ ಬರುವಾಗ ನೀರಾಗ್ತದೆ ಐಸ್ ಕ್ರೀಮ್. ಅಷ್ಟೇ ಕೊರ್ಕ ಅಂತೀಯ ಅಷ್ಟೇ. ಕೊರ್ಕ ಇದು ಮೊಬೈಲ್ ಒಳಗಿಂದ ಕೊಡ್ಲಿಕ್ಕೆ ಆಗ್ತದ 17? ಇಲ್ಲ ಅಲ್ಲ. ನೀವು ಎದುರಿಗೆ ಸಿಕ್ಕರೆ ಏನಾದರೂ ಕೊಡ್ಬೋದು ಅಲ್ವಾ? ನನಗೆ ಟಾಯ್ಸ್ ಬೇಕು. ಹೌದಾ, ಟಾಯ್ಸ್ ಬೇಕಾ ನಿನಗೆ? ಟಾಯ್ಸ್ ಯಾವುದಪ್ಪ ಕೊಡೋದು? ದೊಡ್ಡ ತುಂಬ ರೇಟ್ ಇದೆ, ಕೊಡಬೇಕಾಗ್ತದೆ ನಿನಗೆ ಟಾಯ್ಸ್ ಆದರೆ. ಆಯಿತು, ಟಾಯ್ಸ್ ಕೊಡುವ ನಿನಗೆ, ಆಯಿತಾ? ನೀನು ಬಂದರೆ ಟಾಯ್ಸ್ ತೆಗೆದು ಕೊಡುವ. ಹೌದು ಅಂತ ಹೇಳ್ತಾ ಇದ್ದಾರೆ TV17. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಗುಡಿಯಲ್ಲಿರುವ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ವಧು ಹುಡುಕಿ ಕೊಡಿ ಅಂತ ಹೇಳ್ತಾ ಇದ್ರು. ಎಂತ ವಧು ಹುಡುಕುದಾ? ಈಗ ನೀನು ಕಲಿಯುವುದಲ್ಲ, ಕಲಿ ಫಸ್ಟ್. ನಿಂದು ಕಾಲೇಜ್ ಆಗಲಿ, ಒಂದು ಜಾಬ್ ಸಿಕ್ಕಲಿ, ಮತ್ತೆ ವಧು ಹುಡುಕುವ ನಿನಗೆ, ಆಯಿತಾ? ಮೇನ್ ಜಾಬ್ ಬೇಕಲ್ಲ ವಧು ಹುಡುಕ್ಲಿಕ್ಕೂ ಕೂಡ. ಒಂದು ಒಳ್ಳೆಯ ಜಾಬ್ ಸಿಗಲಿ ನಿನಗೆ, ಮತ್ತೆ ವಧು ಹುಡುಕುದೇ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆ ಅಲ್ಲ ಮೆಲ್ಲನೆ ಮಾಯವಾದೆಯ. ಅದು ಬರುವುದಿಲ್ಲವಾ? ಎಂಕ್ ರಿಮೋಟ್ ಕಾರ್ ಬೋರ್ಡು ಸಂಗೀತ ಕಿರಣ್ ಇರೆಗೆ ರಿಮೋಟ್ ಕಾರ್ ಬೋರ್ಡ್ ಅದೇ ಎನ್ನ ಮಗೆಲ್ಲೆ ತೆಲ್ಲೆ ಅಂಚಿನ ಆಗಿಲ್ಲೆಲ್ಲೆ ವಸ್ತಾಪುಜಿ ರಿಮೋಟ್ ಕಾರೇ ಬೋರ್ಡ್ ಪನ್ಪಿನ ಅಡೆ ಪೋಂಡ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ಲೈನ್ಸ್ ಚಂದ ಉಂಟಲ್ಲ. ಜೊತೆಯಲ್ಲಿ ಬಂದೆ, ನಡುವೆ ಅಲ್ಲ ಮೆಲ್ಲನೆ ಮಾಯವಾದೆಯ ಅಂತ. ಮಾಮಿ ಎಂಕ್ ಕೈ
ಕಲ್ತಿಯಾ ಸಾಕಾಗಿದೆ, ಕಲ್ತು ಸಾಕಾಗಿದ್ಯಾ? ಅದ್ಯಾಕೆ ಹಂಗೆ ಕಲ್ತು ಸಾಕಾಗೋದು? ಅರುಣ್ ಅವರು ಬಂದರು, ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅರುಣ್ ಅವರೇ, ವೆಲ್ಕಮ್ ಟು ಮೈ ಲೈವ್. TV17 ನಗ್ತಾ ಇದ್ದಾರೆ. ಪಿನ್ ಕೋಡ್ ಯಾವುದು? ಎಲ್ಲಿಂಟು ಪಿನ್ ಕೋಡ್? ಪಿನ್ ಮಾಡಿ ಅಂತವಾ? ಪಿನ್ ಬೇಕಾದ್ರೆ ಪಿನ್ ಕೋಡ್ ಇಲ್ಲ ಇಲ್ಲಿ. ಪಿನ್ ಕೋಡ್ ಆಯ್ತಾಯ್ತಾ. ಇನ್ಸ್ಪೈರಿಂಗ್ ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಇನ್ಸ್ಪೈರಿಂಗ್, ಲೈಕ್ ಟನ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಬರುವಾಗ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಇನ್ಸ್ಪೈರಿಂಗ್. ಶಾಲಿನಿ ಸಿಸ್ ಕಾಪಿ ಪರಿಯಾರೆ ದಾದ ತಿನಿಯಾರು ಬೈಯಾಗ ಬೇರೆದಲ್ತು ಬತ್ತಿನೆತ್ತೆ. ಸೂಪರ್ ನೈಸ್ ಲವ್ಲಿ ಪನ್ನೊಂದು. ಪ್ಲೀಸ್ ಪಿನ್ ಐಡಿಗೆ ಗಿಫ್ಟ್ ಕೊಡಿ. ಹೌದೌದು ನೋಡಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಪ್ಲೀಸ್. ನೋಡಿ ಇನ್ಸ್ಪೈರಿಂಗ್ ಕನೆಕ್ಟ್ ಆಗ್ತಾರ ಅರುಣ್ಗೂ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ ಗಿಫ್ಟ್ ಕೊಡಿ ಅವರಿಗೆ. ಜೀರಿಗೆ ಕಷಾಯ, ಸೂಪರ್ ಜೀರಿಗೆ ಕಷಾಯ. ಎಂಕಲ ಜೀರಿಗೆ ಕಷಾಯ ಮಲ್ಪೋಡು, ನಾನು ನೆನಪು ಅಂತೀನಿ ಅಕ್ಕ, ಪಕ್ಕ ಮಲ್ಪೋಡು. ಸಪೋರ್ಟ್ ಮಾಡಿಸಿ ಅಕ್ಕ. ಹೌದೌದು ನೋಡಿ, ಅರುಣ್ ಅವರಿಗೆ ಎಲ್ಲರೂ ಗಿಫ್ಟ್ ಕೊಡಿ. ಯಾರೆಲ್ಲ ಕೊಡಲಿಲ್ಲ ಅವರು ಕೊಟ್ಟು ಬಿಡಿ ಆಯಿತಾ. TV17ಗೆ ಗಿಫ್ಟ್ ಬೇಡ ಅಂತ ಹೇಳ್ತಾರೆ. ಕಿರಣ್ ಅವರಿದ್ದೀರಾ? ಅರುಣ್ ಅವರಿಗೆ ಒಂದು ಗಿಫ್ಟ್ ಕೊಡಿ ಆಯಿತಾ. ಯಾವ ಊರು ಅಕ್ಕ ಅಂತ ಹೇಳ್ತಿದ್ದಾರೆ? ನಮ್ದು ಮಂಗಳೂರು. ಹೆಂಗು ಒಂತೆ ಗಿಫ್ಟ್ ಕೊಡಲಿ. ಶಾಲಿನಿ ಸಿಸ್ ಅರುಣ್ಗೂ ಕನೆಕ್ಟ್ ಆಗ್ತಾರೆ. ಇದು ಪೂಜಾ ಬಂದರು. ಪೂಜಾ ನೋಡಿ, ಆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ ಪೂಜಾ. ಇನ್ಸ್ಪೈರಿಂಗ್ ಕಾಫಿ ಫರಿಯರ್ ಅಂತ ಕೇಳ್ತಾ ಇದ್ದಾರೆ. TV17 ಇನ್ಸ್ಪೈರಿಂಗ್ ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ಟ್ರಾಂಗ್ ಇದ್ದೇನೆ TV. ಹೌದೌದು, ನೀನು ಸ್ಟ್ರಾಂಗ್ ಪೂಜಾ, ನೀವು ಸ್ಟ್ರಾಂಗ್ ಇದ್ದೀರೋ. ಹಾಂ ಪರಿಯ ಪರೊಂದುಲ್ಲೇರು ಮಂಗಳೂರು ಅಕ್ಕ. ಹೌದೌದು ಮಂಗಳೂರು. ಶಾಲಿನಿಗೆ ದಾದೆ ಉಲ್ಲೇರು ಪಲ್ಲೆ ಪ್ಲೀಸ್. ಶಾಲಿನಿಗೆ ದಾದೆ ಆರು ಜಾತ್ರೆಡು ಉಲ್ಲೇರು ಪಲ್ಲೆ ಪ್ಲೀಸ್. ಶಾಲಿನಿ ದಾದೆ ಶಾಲಿನಿ ಜಾತ್ರೆಡು ಉಲ್ಲೇರ ಇಂಚ್ ಹಿಂಗೆ ಅರ್ಥ ಆಯ್ತು ಕಿರಣ್. ಆಲ್ರೆಡಿ ಕನೆಕ್ಟೆಡ್ ಪಿನ್ ನೋಡಿ. ಪೂಜಾ ಅವರು ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ ಅಂತ. ಅರುಣ್ ಅವರೇ ನೀವು ನನಗೆ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ. ನಾನು ಮತ್ತೆ ಕನೆಕ್ಟ್ ಆಗದಿದ್ದರೆ ಮತ್ತೆ ಕನೆಕ್ಟ್ ಆಗ್ತೀನಿ. ನಿಮಗೆ ಮೆಸೇಜ್ ಹಾಕಿಬಿಡಿ ನೆನೆಪಲ್ಲಿ. ವಾಮಂಜೂರು ಗೊತ್ತಾ ಅಕ್ಕ ನಿಮಗೆ? ಯಾವುದು ವಾಮಂಜೂರು? ವಂಗ ಮಂಜೂರು ಗೊತ್ತಿಲ್ಲ ನನಗೆ. ವಾಮಂಜೂರು ಆದರೆ ಗೊತ್ತುಂಟು. ಇನ್ಸ್ಪೈರಿಂಗ್ ಆಯ್ಕೇನು ಬ್ರೋ ಅಂತ ಹೇಳ್ತಿದ್ದೆ. ಪೂಜಾ ರಾಂಗ್ ಗುರು ಅಂತ TV17 ಪೂಜಾ ರಾಂಗ್ ಗುರು ಅಂತ ಹೇಳ್ತಾ ಇದ್ದಾರೆ. ಟಿವಿಗೆ ಬುದ್ಧಿ ಇಲ್ಲ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂತ ಇನ್ಸ್ಪೈರಿಂಗ್ ಕೂಡ ಪಿನ್ ಐಡಿಗೆ ಕನೆಕ್ಟ್ ಆಗಿದ್ದಾರಂತೆ ಆಲ್ರೆಡಿ. ನೋಡಿ ಎಲ್ಲರೂ ಕನೆಕ್ಟ್ ಆಗಿದ್ದಾರೆ ನಿಮಗೆ ಪಿನ್ ಐಡಿ ಅವರೇ. TV ಜಂಪ್ ಅಂತ ಹೇಳ್ತಿದ್ರೆ ಪೂಜಾ. ನಾನು ಬಂದರೆ ಜಂಪ್ ಆಗ್ತಾನೆ TV ಬ್ರೋ, ಯಾಕೆಂದರೆ ಭಯ ಅವನಿಗೆ. ಹೌದಾ TV ನಿಮಗೆ ಪೂಜಾ ಅಂದರೆ ಭಯವಾ? ಶಾಲಿನಿ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ನಿಮಗೆ ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ನೀವು ಯೋಗ ಮಾಡಿ ಆಯಿತಾ. ಪೂಜಾ ಅವರು ನಗ್ತಾ ಇದ್ದಾರೆ. ಶಾಲಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸೂಪರ್ ನೈಸ್ ಲವ್ಲಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಲಿನಿ ಸಿಸ್. ನೋಡಿ ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಲಿಲ್ಲ ಅವರು ಕನೆಕ್ಟ್ ಆಗಿ ಆಯ್ತಾ ಪಿನ್ ಐಡಿಗೆ. ಶಾಲಿನಿ ಸಿಸ್ ನಗಡ್ತಾ ಇದ್ದಾರೆ. ದಾದಾಣ ಶಾಲಿನಿ ಸಿಸ್ ತಿಳ್ತಂದಿಲ್ಲಾರು. ಲೈವ್ ಅಕ್ಕ ನಿಮ್ಮದು ಲೈವ್ ಅಕ್ಕ ನಿಮ್ಮದು ಸಿಟಿನ ಹಳ್ಳಿನ ಅಕ್ಕ? ನಮಗೆ ಸಿಟಿ ಒಳಗೆ ಹಳ್ಳಿ ಇದೆ ಆಯಿತಾ. ನಮ್ಮದು ಸಿಟಿ ಒಳಗೆ ಹಳ್ಳಿಯಲ್ಲಿ ಇರೋದು ನಾವೊಂದು ಆಯಿತಾ. ಹಳ್ಳಿ ಕೂಡ ಅಲ್ಲ ಸಿಟಿ ಕೂಡ ಅಲ್ಲ, ಆದರೆ ಇಲ್ಲಿ ಮೇನ್ ರೋಡ್ ಇದೆ. TV17 ಪೂಜಾ ಅಂತ. ಭುಜಂಗ ಶೆಟ್ಟಿಗಾರ ಹಾಯ್ ಅಂತ ಹೇಳಿದೆ. ಹಾಯ್ ಭುಜಂಗ ಅವರೇ. ಭುಜಂಗ ಶೆಟ್ಟಿಗಾರ ಅವರು ಹಾಯ್ ಅಂತ ಹೇಳಿದೆ. ಹಾಯ್ ಭುಜಂಗ ಅವರೇ, ವೆಲ್ಕಮ್ ಟು ಮೈ ಲೈವ್. ಅದೇ ಯಾವ ಹಳ್ಳಿ ಅಕ್ಕ? ನಮ್ಮದು ಸುರತ್ಕಲ್. ನಿಮ್ದು ಎಲ್ಲಿ ಅರುಣ್ ಅವರೇ ಹೇಳಿ ನೀವು?
ಪೂಜಾ ಬಾ, ನಿನ್ಗೆ ಧೈರ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. TV17 ಟೀ ಆಂಡ ಅಂತ ಕೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ದಾದ ಕೋಲ ಉಂಡು ಅವು ಇನ್ಸ್ಪೈರಿಂಗ್ ದಾದೆ ಗೊತ್ತು ನಂಗೆಲ್ಲ ಊರ್ದ ಜಾತ್ರೆ ಅತೆ ಅಂಚೆ ನೀ ದೈವ ದೇವರನ್ನ ಭೇಟಿ ಅತೆ ಅಂಚ ಮೂಲು ದೈವಸ್ಥಾನ ನೋಡಿ ನೀ ಬಂಡಾರಪುರ ಬರೋಡತೆ ಅಂಚ ಒಂತೆ ಪೊರ ತುಪ್ಪುಣ ಇಂಚ ಕೋಲತ್ತು ಬಂಡಾರಪುರ ಬರ್ತದೆ ಬ್ಯಾಂಡ್ ವಾದ್ಯಳ್ಪುರ ಬಂಡಾರಪುರದ ಬರ್ತದೆ ಬಕ್ಕ ಪೂಜೆ ಪುರ ಆಪುಣವಲ್ಲ ಅಂಚ ಭುಜಂಗ ಶೆಟ್ಟಿಗಾರ್ ಸೂಪರ್ ಪರಂದು నేను ನಂತೂರ್ ಅಕ್ಕ ನಂತೂರ ಓಕೆ ನಂತೂರ್ ಗೊತ್ತುಂಟು ನೋಡಿದ್ದೀನಿ ಅಕ್ಕ ಅಲ್ಲಿ ಕೆಲಸಕ್ಕೆ ಬಂದೀನಿ ಅಕ್ಕ. ಹೌದಾ ಅಶ್ವತ್ಕಲ್ಗೆ ಬಂದಿದ್ದೀರಾ? ಓಕೆ ನಿಮ್ಮದು ಊರು ಯಾವುದು ಅರುಣ್ ಅವರೇ? ನಂತೂರ ನಿಮ್ಮದು ಊರು? ನಂತೂರ. ಪಾಪ ಹೆಣ್ಣು ಹುಡುಗಿನ ಹೊಡಿಬಾರ್ದು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ತಲೆ ಮೇಲೆ ಒಂದು ಕೊಟ್ಟು ಕಳಿಸ್ತೀನಿ ಬಾ. ಪಾಪ ಪೂಜಾ ಯಾಕೆ 17 ಹಾಗೆ ಹೇಳೋದು? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ಸೂಪರ್ ತೋರಿಸ್ತೀನಿ. ಬಂಡಾರ ಬಂದರೆ ಗೊತ್ತಾಗ್ತೀನಿ. ಕಾಣ್ತದಾ? ಅಲ್ಲಿ ಜನ ಎಲ್ಲ ಸೇರಿದ್ದಾರೆ. ಕೌಶಿಕ್ ಭಂಡಾರಿ ಅವರು ಬಂದರು. ಹಾಯ್ ಅಂತೇಳಿ. ಹಾಯ್ ಕೌಶಿಕ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಹೆಲೋ ಅಂತ ಹೇಳ್ತಾ ಇದ್ದಾರೆ ಕೌಶಿಕ್ ಅವರು. ಲೈಕ್ ಡನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು. TV ಆಂಡ್ ಅಂತ ಹೇಳ್ತದೆ. ಕಟೀಲ್ ಟೆಂಪಲ್ ಅಕ್ಕ? ಅಲ್ಲ, ಇದು ದೈವಸ್ಥಾನ. ಇದು ಜಾರಂದಯ ದೈವಸ್ಥಾನ, ಕಟೀಲ್ ಟೆಂಪಲ್ ಅಲ್ಲ. ಇನ್ಸ್ಪೈರಿಂಗ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತೇಳಿ ನೋಡಿ. TV17 ಅವರು ಇನ್ಸ್ಪೈರಿಂಗ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. 2 ಸಲ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಗಿಫ್ಟ್ ಕೊಡೋದು ತಗೊಳ್ದಲ್ವಾ? TV17 ಕೊಟ್ಟು ತಗೊಳ್ತಾ ಇದ್ದಾರೆ. ಪ್ಲೀಸ್ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪ್ಲೀಸ್ ನೋಡಿ, ಅರುಣ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ಕೊಡಿ ಆಯಿತಾ. ಪಿನ್ ಐಡಿಗೆ ಗಿಫ್ಟ್ ಮಾಡಿ. ಟೆಂಪಲ್ ನೇಮ್ ಡಿ, ಇದು ಜಾರಂದಯ ದೈವಸ್ಥಾನ. ನಾನು ಮೆಸೇಜ್ ಡಮಾರ್ ಮಾಮಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಲ್ಲಿ ಡಮಾರ್ ಮಾಡಿದ್ದೀನಿ ನಾನು? ಎಲ್ಲಿ ಉಂಟು ಇನ್ಸ್ಪೈರಿಂಗ್ ಗಿಫ್ಟ್? ನನ್ನ ಅದಲ್ಲ, ಮತ್ತೆ ಎಲ್ಲಿ ಉಂಟಾ? ಮಾಮಿ ನೋಡು, ಮತ್ತೆ ನನಗೆ ಭಯ ಅಂತ ಪೂಜೆ ಹೇಳ್ತಾರೆ. ಇಲ್ಲಪ್ಪ, TV17ಗೆ ಭಯ ಅಂತ ಯಾರು ಹೇಳಿದ್ದು? TV17 ಹೆದರುದೇ ಇಲ್ಲ ಯಾರಿಗೆ ಕೂಡ. TV17 ಹೆದರುದೇ ಇಲ್ಲ. ಸ್ವಾಮಿ ದೇವರೇ ಕಾಪುಲೆ ಅಂತ ಹೇಳ್ತಾರೆ. ಹೌದೌದು, ಈಗ ಭಂಡಾರ ಬರ್ತದೆ, ಇವರೆಲ್ಲ ಭಂಡಾರ ತರ್ಲಿಕ್ಕೆ ಹೋಗುದು. ಸಿಸ್ಟರ್ ಏನು ಮಾಡ್ತಾ ಇದ್ದೀರಾ? ನಾನು ಸ್ಲ್ಯಾಬಿನ ಮೇಲೆ ನಿಂತುಕೊಂಡು ನಿಮಗೆ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಓಕೆ. ಅಯ್ಯೋ ದೇವ, ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಕೌಶಿಕ್ ಅವರು. ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಲಿಲ್ಲ, ಕನೆಕ್ಟ್ ಆಗಿ ಆಯಿತಾ? ಪಿನ್ ಐಡಿಗೆ ಮಾಡ್ತಾ ಇದ್ದೀರಾ? ಟೀ ಆಯ್ತಾ? ಟೀ ಆಯಿತು ಮಾಮಿ. ಪೂಜಾ ಬಂದು ತಿಂಡಿ ಪೋತಿ ಬರೀ ತಿನ್ನೋದೇ ಕೆಲಸ. ಹೌದಾ ಪೂಜಾ? ಪರವಾಗಿಲ್ಲ, ನಾನು ಕೂಡ ಹಾಗೆ ಪೂಜಾ. ಸೇಮ್ ಲೈವಕ್ಕ ಕಮೆಂಟ್ ಹಾಕಿನಿ ನೋಡಿ. ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಕೊಡಿ. ಓಕೆ ಮತ್ತೆ ನೋಡ್ತೇನೆ ಲೈವ್ ಎಂಡ್ ಆದ ನಂತರ ಆಯ್ತಾ? ಅರುಣ್ ಅವರೇ, ಯಾಕಿಲ್ಲ ಬಿಡಿ TV ಬ್ರೋ.
ಜೀವನದಲ್ಲಿ ಏನಿದೆ ಸಿಸ್ಟರ್, ಆರಾಮ ತಿಂದು ಎಂಜಾಯ್ ಮಾಡೋದಲ್ವಾ? ಹೌದೌದು, ತಿನ್ನುವ ಟೈಮಲ್ಲಿ ತಿನ್ನಬೇಕು ಪೂಜಾ ಅವರೇ. ಟಿವಿ ತಿನ್ನುವ ಟೈಮಲ್ಲಿ ತಿನ್ನಬೇಕು. ಮತ್ತೆ ಕೆಲವೊಂದು ನಮಗೆ ಎಲ್ಲ ಸಿಕ್ಕ ಸಂಕಟ ಎಲ್ಲ ಬರ್ತದೆ ಅಲ್ಲ, ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ತಿನ್ನುವ ಟೈಮಲ್ಲಿ ತಿನ್ಬೇಕಾಯ್ತಾ? ಸಾರಿ ಬೇಡ, ಲೈಟ್ ತಗೋ ಅಂತ ಹೇಳ್ತಾರೆ. ನೆಟ್ವರ್ಕ್ 70 ನೆಟ್ವರ್ಕ್ ಇಲ್ಲ, ಎಲ್ಲಿಗೆ ಹೋಯ್ತಂತ ಗೊತ್ತಿಲ್ಲ ಈ ನೆಟ್ವರ್ಕ್. ಪೂಜಾ ತಿನ್ನು, ಅದು ಬೇಡವಾ? ಅದನ್ನ ಯಾರು ತಿಂತಾರೆಯಾ? TV 17 ಅದು ಬೇಡ. ಎಲ್ಲರೂ ಹೋದ್ರು ಕಾಣ್ಬೇಕಲ್ಲ, ಎಲ್ಲರೂ ಹೋಗಿದ್ರಲ್ಲ. ಓ ಮೈ ಗಾಡ್, ಇದೊಂದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲಿ ಎಲ್ಲ ಹೋದ್ರಲ್ಲ. ತಿನ್ನುವ ಟೈಮ್ ಮತ್ತೆ ಕೆಲವೊಂದ್ಸಲ ತಿನ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗ್ತದೆ. ನಮ್ಗೆ ಬೇಕು ಅಂದ್ರೆ ತಿನ್ಲಿಕ್ಕೆ ಸಿಗುದಿಲ್ಲ. ಅದಕ್ಕೆ ಈಗ ಏನ್ ಸಿಗ್ತದೆ ಅದನ್ನು ತಿನ್ನುದು. ಆದ್ರೆ ಇದು ಬೇಡವಾ? TV 17 ಬೋನೆಲ್ಲ ಬೇಡ. ಪೂಜೆ ಯೋಗ ಮಾಡು ಅಂತ ಹೇಳ್ತದೆ. ಹೌದು TV 17, ನನಗೆ ಕೂಡ ಯೋಗ ಮಾಡ್ಲಿಕ್ಕೆ ಇಷ್ಟನೇ. ಆದ್ರೆ ಎಂತೆಂತ ಎಲ್ಲ ಮಾಡ್ಬೇಕಲ್ಲ, ತೋರ ಇದ್ದೇನಲ್ಲ, ಅದು ಕಷ್ಟ ಆಗ್ತದೆ. ಕೈ ಕಾಲೆಲ್ಲ ಮಾಡ್ಲಿಕ್ಕೆ, ಕೈ ಕಾಲಲ್ಲೆಲ್ಲ ಮಾಡ್ಬೇಕು. ಅದು ಕಾಲು ಕೂಡ ಬೆಂಡ್ ಆಗುದಿಲ್ಲ, ಹಾಗೆ ಆಗಿದೆ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಏನಾಯ್ತು ಇನ್ಸ್ಪೈರಿಂಗ್ ಅವರೇ? ಪೂಜಾ ಯೋಗ ಮಾಡು ಅಂತ ಹೇಳ್ತಾ ಇದ್ದಾರೆ. ಪೂಜೆ ಜಂಪ್ ಆದ್ರೂ ಕಾಣ್ಬೇಕು, ಪೂಜೆ ಇಲ್ಲ. ಯಾವಾಗ ಹ್ಯಾಪಿ ಬರ್ತ್ಡೇ 17 ಯಾರ್ದು? ಇನ್ಸ್ಪೈರಿಂಗ್ ಹ್ಯಾಪಿ ಬರ್ತ್ಡೇ. ಇನ್ಸ್ಪೈರಿಂಗ್ ಯಾವಾಗ ಬರ್ತ್ಡೇ ನಿಮ್ದು? ಕೇಕ್ ಇಲ್ವಾ? ಕೇಕ್ ಬೇಕಂತೆ ಅತ್ತೆ. ನಾನು ನಿನ್ನ ಫ್ಯಾನಾ? ಓಕೆ, ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ವರ್ಡ್ ಕೇಕ್ ಬೇಕು ಟಿವಿ ಅಂತ ಹೇಳ್ತೇವೆ ನೋಡಿ. ಕೇಕ್ ಕೊಡ್ಬೇಕಲ್ಲ TV 17 ಬರ್ತ್ಡೇ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ಕೇಕ್ ಕೂಡ ತರಬೇಕಲ್ಲ. ಥ್ಯಾಂಕ್ ಯು ಅತ್ತೆ, ನಾನು ನಿನ್ನ ಫ್ಯಾನ್ ರೀ. ಹೌದೌದು ಫ್ಯಾನೇ. ತಿರುಗುದು ಫ್ಯಾನಾ? ಓಕೆ ಫ್ಯಾನಾ? ಓಕೆ. ಹೌದು ಸಂಗೀತ ಸಿಸ್, ಹೌದೌದು. ಈಗ ಬರ್ತ್ಡೇ ಅಂತ ಹೇಳುದಲ್ಲ, ಕೇಕ್ ತಂದು ಕಟ್ ಮಾಡಿಸ್ಬೇಕಲ್ಲ, ಆಗ ಬರ್ತ್ಡೇ ಸಂಪೂರ್ಣವಾಗುತ್ತದೆ. ನಾನು ಇವತ್ತು ಬಿರಿಯಾನಿ ತಿಂದೆ. ವಾವ್, ಸೂಪರ್ ಯಾ ಪೂಜಾ. ವೆಜ್ಜಾ ನಾನ್ ವೆಜ್ಜಾ? ನಮಗೆ ವೆಜ್. ನಿನ್ನೆ ಬಿರಿಯಾನಿ ಇತ್ತು ನಮಗೆ, ಆದರೆ ತಿನ್ಲಿಕ್ಕಾಗಲಿಲ್ಲ, ವೆಜ್ ಅಲ್ಲ. ಕೇಕ್ ಬೇಕು, ಆದರೆ ಸಾಲ ಮಾಡಬೇಕು. ಹೌದು TV 17, ಯಾಕೆ ಸಾಲ ಮಾಡಬೇಕು? ನೀನು ಕಲೀಲಿಕ್ಕೆ ಹೋಗೋದಲ್ಲ. ಹೌದು ಇನ್ಸ್ಪೈರಿಂಗ್. ಕೇಕ್ ಬೇಡ, ಹಾಗಾದರೆ ಸಾಲ ಎಲ್ಲ ಮಾಡೋದು ಬೇಡ. ಮನೆಯಲ್ಲೇ ಮಾಡಿತಾ? ಇದು ಓರಿಯೋ ಕೇಕ್ ಮಾಡಿ ಕೇಕ್ ಬೇಡ ಟಿವಿ. ಹೌದೌದು, ಸಾಲ ಮಾಡಿ ಕೇಕ್ ಬೇಡ, ಅದೆಲ್ಲ ಬೇಡ ಅತಿ. ಇನ್ಸ್ಪೈರಿಂಗ್ ಸಾಲ ಮಾಡಿ ಯಾಕೆ ಕೇಕ್ ತಿನ್ನೋದಲ್ಲ? ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು. ಪೂಜಾ ಹೊಟ್ಟೆ ಉರಿಸ್ಬೇಡ. ಯಾಕೆ? ಬಿರಿಯಾನಿ ತಿನ್ಲಂತೆಲ್ಲ, ಯಾಕೆ ಹೊಟ್ಟೆ ಹೌದೌದು, ನನಗೆ ಕೂಡ ವೆಜ್. ನನಗೆ ಅದೆಲ್ಲ ಏನಾಗೋದಿಲ್ಲವ. ಅವರು ಹೇಳಿದ್ರೆ, ಅವರು ಚಿಕನ್ ತಿಂದರು, ಇದು ತಿಂದರು, ಹಾಗೆಲ್ಲ ನನಗೆ ಏನಾಗೋದಿಲ್ಲ, ಖುಷಿ ಆಗ್ತದೆ. ಬಿರಿಯಾನಿ ತಿಂದ್ರಲ್ಲ ಅಂತ. ನನಗೆ ಹೊಟ್ಟೆ ಏನಾಗೋದಿಲ್ಲ ಅವರು ಹೇಳಿದ್ರೆ. ಇನ್ಸ್ಪೈರಿಂಗ್ ಟಿವಿ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅವರು ಯಾಕೆ ಟಿವಿ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ. ಬಿರಿಯಾನಿ ಕಬಾಬ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪೂಜಾ, ಬಿರಿಯಾನಿ ಕಬಾಬ್ ತಿಂದಿದ್ದೀರಾ? ವಾವ್, ಸೂಪರ್. ನೀವು ಟಿವಿ ಬಿರಿಯಾನಿ ಮತ್ತೆ ಕಬಾಬ್ ತಿಂದರೆ. ಪೂಜಾ ಬಿರಿಯಾನಿ ಅಂತ ಹೇಳಿದ್ರೆ ಈಗ ನನಗೆ ಆಸೆ ಆಗುತ್ತದೆ ಅಂತ ಹೇಳ್ತಾ ಇದ್ದೀರಾ? ಹೌದಾ, ನೀನು ನಾನ್ ವೆಜ್ ತಿಂತೀಯಾ ಟಿವಿ? ಹೌದಾ TV 17, ನೀನು ನಾನ್ ವೆಜ್ ತಿಂತೀಯಾ?
ತಿನ್ನದೆ 1 ವೀಕ್ ಆಗಿತ್ತು, ಅದಕ್ಕೆ ಇವತ್ತು ಹೋಗಿ ತಿಂದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಮೆಸೇಜ್ ಮತ್ತೆ ಓದ್ತೇನೆ. ಸ್ವಲ್ಪ ಇದು ಭಂಡಾರ ಬರ್ತಾ ಇದೆ, ಒಂದು ನಿಮಿಷ. ಸ್ವಲ್ಪ ಕೈ ಮುಗಿತೇನೆ. ನೋಡಿ ಎಲ್ಲರೂ ಕೈ ಮುಗೀರಿ ಆಯ್ತಾ. ನೋಡಿ ಭಂಡಾರ ಬರ್ತಾ ಇದೆ, ಕಾಣ್ತಾ ಇದೆ ಎಲ್ಲ ನೋಡಿ. ಅದು ಭಂಡಾರ, ದೇವರದ್ದು ಭಂಡಾರ ಬರುದು. ಥ್ಯಾಂಕ್ ಯು ಟಿ ವಿ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಂ ಕಾಣ್ತಿದೆ ಅಂತ ಹೇಳ್ತಾರೆ. ಹೌದು ಭಂಡಾರ ಬರ್ತದೆ. ನಾನು ಕೈ ಮುಗಿದು ಬಂದದ್ದು. ತುಂಬ ಪವರ್ಫುಲ್ ಅಲ್ಲ, ರಾಜನ್ ದೈವ ಅಲ್ಲಿರೋದು. ಜಾರಂದಾಯ ಅಂದರೆ ರಾಜನ್ ದೈವ, ತುಂಬ ಪವರ್ಫುಲ್ ದೈವ ಅದು. ಮಮ್ಮಿನೂ ತಿನ್ನು ಅಂತ ಹೇಳಿದ್ದು, ಹೋಗಿ ತಿಂದು ಬಿಟ್ಟೆ. ಓಕೆ ಓಕೆ ತಿನ್ನಿ ಪೂಜಾ ಅವರೇ, ಯಾಕೆ ಇದು ಮಾಡೋದು, ಬೇಜಾರು ಮಾಡೋದು. अंद इंस्पायरिंग मस्त पवर्फुल जारंदाय पंड राजन देवते जारंदाय बंटे मैसंदाय पूरा मस्त देवगौड़ ಕಬಾಬ್ ಕೊಡಿಸು, ನಾನು ಪಾನಿಪುರಿ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ TV17 TV ಜಂಪ್ ಅಂತ ಹೇಳ್ತಾ ಇದ್ದಾರೆ. ಬಬಿತಾ ಕುಮಾರ್ ಅವರು ಬಂದರು. ಬಬಿತಾ ಪಾನಿಪುರಿ ಇಷ್ಟ ಇಲ್ಲ, ಚಿಕನ್ ಓನ್ಲಿ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಪಾನಿಪುರಿ ಬೇಡ ಅಂತ TV7 ಯಾಕೆ ನಗು ಬರೋದು TV7? ಹೌದೌದು ಸೌಂಡ್ ಫುಲ್ ಇದೆಯಾ? ಸ್ವಲ್ಪ ಹೊತ್ತು ಸ್ವಲ್ಪ ಮತ್ತೆ ಸರಿಯಾಗಿ ಓಕೆ. TV ಕೂಲ್ ತಗೋ ಕಬಾಬ್ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಅತ್ತೆ ನಾನು ನಿನ್ನ ಫ್ಯಾನ್ ರೀ. ಥ್ಯಾಂಕ್ ಯು ಪೂಜಾ ಅಂತ ಹೇಳ್ತಾ ಇದ್ದಾರೆ TV17. ಅತ್ತೆ ನಾನು ನಿನ್ನ ಫ್ಯಾನ್. ಓಕೆ 17 ಓಕೆ ಸಪೋರ್ಟಿಂಗ್ ಮೆಸೇಜಾ?
ಇನ್ಸ್ಪೈರಿಂಗ್ ಓಕೆ ಬಾಯ್ ಸಿಸ್ ಅಂತ ಹೇಳ್ತದೆ. ಥ್ಯಾಂಕ್ ಯು ಇನ್ಸ್ಪೈರಿಂಗ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಟಿವಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ಇನ್ಸ್ಪೈರಿಂಗ್. ಅತ್ತೆ ನಾನು ನಿನ್ನ ಫ್ಯಾನ್, ಹೌದು ಫ್ಯಾನ್. ಪೂಜಾ ಅವರು ಎಂತ ಪೂಜೆ ಏನಾಯ್ತು? ಇನ್ಸ್ಪೈರಿಂಗ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. TV17 ನಾನು ಜಂಪ್ ಬರೀ ಓದಿದೆ ಬಾಯ್ ಆಲ್. ಥ್ಯಾಂಕ್ ಯು ಪೂಜಾ ಅವರೇ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಯ್ ಸಿಸ್, ಥ್ಯಾಂಕ್ ಯು ಬಾಯ್ ಬಾಯ್ ಪೂಜಾ ಬಾಯ್. ಬಾಯ್ ಟಿವಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಬಾಯ್ ಟಿವಿಗೆ ಕೂಡ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಬರೀ ಸುಳ್ಳು, ಯಾಕೆ ಸುಳ್ಳು? ಮತ್ತೆ ಬರೀಲಿಕ್ಕಿದೆ ಅಂತೆಲ್ಲ ಅವರಿಗೆ, ನಿಮ್ಗಿಲ್ವಾ ಟಿವಿ ಬರೀಲಿಕ್ಕೆ? ಕಿಚ್ಚ ಬಾಸ್ ಬಂದ್ರು. ಹಾಯ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕಿಚ್ಚ ಬಾಸ್, ಏನು ಕನ್ನಡಕ್ಕೆ ಹಾಕೊಂಡು ಬಂದಿದ್ದೀರಾ, ಏನಾಯ್ತು? ಬೇರೆಯವರ ಲೈವ್ನಲ್ಲಿ ಗಿಫ್ಟ್ಗೋಸ್ಕರ ಓಡಾಡ್ತಾಳೆ ಪೂಜಾ. ಅಯ್ಯೋ ಓಡಾಡ್ಲಿ ಬಿಡಿ. TV17 ನಮಗೆ ಸಪೋರ್ಟ್ ಮಾಡಿದ್ರಲ್ಲ ಅವರು, ಪರವಾಗಿಲ್ಲ ಹೋಗಿ ಬರಲಿ ಅವರು. ಬೇರೆಯವರ ಲೈವ್ಗೆ ಹೋದ್ರೆ ಏನಾಯ್ತು, ಅವರಿಗೆ ಕೂಡ ಗಿಫ್ಟ್ ಬೇಕಲ್ಲ. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಅವ್ರು ನಗ್ತಾ ಇದ್ದಾರೆ. ಹಾಯ್ ಟಿವಿ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ. ನಾನು ಹೌದು ಈಗ ಕೇಳ್ಬೇಕಂತ ಇದ್ದೆ, ಕಿಚ್ಚ ಏನ್ ಬರ್ಲಿಲ್ಲ ಅಂತ ಕೇಳ್ಬೇಕಂತ ಇದ್ದೆ, ಮತ್ತೆ ಕಿಚ್ಚ ಬಂದ. ಈಗ ಕಿಚ್ಚ ಊಟ ಆಯ್ತಂತ ಕೇಳ್ತಾ ಇದ್ದಾರೆ. ಯಾವಾಗದ್ದು ಊಟವಾ? ಊಟ ಇನ್ನು ರಾತ್ರಿಗೆ ಮಾಡ್ಬೇಕು. ಈಗ ರಾತ್ರಿದು ಈಗಲೇ ಮಾಡಿದ್ಯಾ ಊಟ ಕಿಚ್ಚ? ಮಧ್ಯಾಹ್ನ ಊಟ ಮಾಡುದ್ರ? ಸಂಜೆಯ ಏನಾದ್ರು ಸ್ನಾಕ್ಸ್ ಎಲ್ಲ ತಗೊಳ್ಳುದಲ್ಲ. ಆಯ್ತು, ನಿಮ್ದಾಯ್ತಾ? ನಿಂದು ಊಟ ಆಯ್ತಾ ಕಿಚ್ಚ ಇಷ್ಟು ಬೇಗ? ಪ್ರೀತಿಯ ಪಾರಿವಾಳ ಹಾರಿ ಹೋಯಿತು ಗೆಳೆಯ ಅಂತ ಹೇಳ್ತಾ ಇದ್ದಾರೆ TV17. ಯಾವಾಗ ಹಾರಿ ಹೋದದ್ದು? ಪಾರಿವಾಳ ಇಲ್ಲಿ ಇದೆ ಅಲ್ಲ. ನಿಮ್ದು ಬೇರೆ ಪಾರಿವಾಳ ಅಲ್ಲ, ನಿಮ್ದು ಯಾವ ಪಾರಿವಾಳ ಅಂತ ನನಗೆ ಅರ್ಥವೇ ಆಗುದಿಲ್ಲವ. ಕಿಚ್ಚ ಏನ್ ಹೇಳ್ತಾನೆ ನೋಡು, ನಿಲ್ಲು ಯಾವ ಪಾರಿವಾಳ ಅಂತ. ಕಿಚ್ಚನೆ ಕಡ್ದೇ ಇರುದು, ಕಿಚ್ಚನೆ ಕಟ್ತಾ ಇದ್ದಾನೆ. ಟಿವಿ ಅಂತ ಹೇಳ್ತಾ. ಓಕೆ ಓಕೆ ದೇವರ. ನೀನೇ ಸಾಕಿದಾಗಿನಿ. ಓ ನನ್ನ ಹತ್ರ ಕೋಪ ಮಾಡಿದ್ಯಾ TV17? ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ? ನಿನ್ನ ಮುದ್ದಿನಾಗಿನಿ ಹತ್ತಾಗಿ ಕುಕ್ಕಿತಲ್ಲೋ. ಕಿಚ್ಚ ಬಾಸ್ ಕೂಡ ಕಣ್ಣು ಮೇಲೆ ಮಾಡಿ ನೋಡ್ತೆ. ಯಾಕೆ ಕಣ್ಣು ದೊಡ್ಡದು ಮಾಡಿ ನೋಡುದು ಕಿಚ್ಚ? ಏನಾಯ್ತು? TV17 ಕೋಪದಲ್ಲಿದ್ದಾನೆ ಈಗ. ಕೂಲ್ 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 TV17 ಕೂಲ್. ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಕಿಚ್ಚ, ಓಕೆ ಬಿಸಿ ಇದೆಯಾ ಕಿಚ್ಚ? ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಬಾಯ್ ಕಿಚ್ಚ ಅಂತ ಹೇಳ್ತಿದ್ದಾರೆ. ಮಾಮಿ ಯಾಕಂದ್ರೆ ಮುಖಕ್ಕೆ ಹೊಡಿತಾರೆ, ಅದಕ್ಕೆ ಮುಖ ಕೆಂಪಗೆ ಆಗಿದೆ. ಹೌದಾ? ಓಕೆ ಓಕೆ ಕಿಚ್ಚ ಬಾಯ್ ಟಿವಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಕಿಚ್ಚ ಅಂತ ಟಿವಿ ಹೇಳ್ತಾ ಇದ್ದಾರೆ. ಓಕೆ ಓಕೆ ಎಲ್ಲರೂ ಹೋದ್ರು ಮಾಮಿ. ಅತ್ತೆ ನಾನು ನಿನ್ನ ಫ್ಯಾನ್. ಹೌದಾ? ಓಕೆ ಓಕೆ ಇದು ಇದಲ್ಲ ಸಪೋರ್ಟಿಂಗ್ ಮೆಸೇಜ್ ಅಲ್ಲ. ಥ್ಯಾಂಕ್ ಯು ನಾನು ಕೂಡ ಇನ್ನು ಸ್ವಲ್ಪ ಒಂದು 10 ನಿಮಿಷ TV17 ಮತ್ತೆ ನಾನು ಕೂಡ ಹೋಗುದು. ಹಾಗೆ ನೀನು ಸ್ವಲ್ಪ ಇದು ದೊಡ್ಡದೊಂದು ಸಪೋರ್ಟಿಂಗ್ ಮೆಸೇಜ್ ಹಾಕು, ಮತ್ತೆ ನಾನು ಕೂಡ ಎಂಡ್ ಮಾಡ್ತೇನೆ. ನಾನು ನಿನ್ನ ಫ್ಯಾನ್. ಹೌದು ಹೌದು ಗಿಳಿ ತುಂಬ ಚೆನ್ನಾಗಿದೆ ಅಲ್ಲ ಗಿಳಿ.
ಕಡಲೋ ಕಡಲೋ ಕನ್ಕಡಲೋ ಮುಗಿನೋ ಮುಗಿನೋ ಮನ ಮುಗಿನೋ. ಥ್ಯಾಂಕ್ ಯು TV17, ಥ್ಯಾಂಕ್ ಯು. ಚಂದಿರನಿಲ್ಲದ ಆ ಬಾನಿನಲ್ಲಿ. ಥ್ಯಾಂಕ್ ಯು ಸೋ ಮಚ್ TV17, ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಮೆಸೇಜ್ ಹಾಕು, ನಾನು ಕೂಡ ಎಂಡ್ ಮಾಡ್ತೇನೆ. ಮತ್ತೆ ನಾಳೆ ಸಿಗುವ. ನಾಳೆ ಬೆಳಿಗ್ಗೆ 8 ಗಂಟೆಗೆ. ನಾಳೆ 8 ಗಂಟೆಗೆ ಮ್ಯೂಟ್ ಲೈವ್ ಆಯಿತಾ? ಸ್ವಲ್ಪ ಬಂದು ಸಪೋರ್ಟ್ ಮಾಡಿ TV17. ನಾಳೆ ಸ್ವಲ್ಪ ಬ್ಯುಸಿ ಇದ್ದೇನೆ, ಹಾಗೆ ಮ್ಯೂಟ್ ಲೈವ್ ಇಡ್ತೇನೆ. ಬಂದು ಒಂದೊಂದು ಎರಡೆರಡು ಮೆಸೇಜ್ ಹಾಕಿ ಹೋಗಿ ಆಯಿತಾ? ಸಪೋರ್ಟ್ ಮಾಡಿ. ಓಕೆ TV17. ಓಕೆ ಬಾಯ್ TV17. ಯಾರೆಲ್ಲ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಾರ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮ್ಯೂಟ್ ಲೈವ್ ಅಲ್ಲಿ. ಓಕೆ ಬಾಯ್ TV17, ಬಾಯ್. ಯಾಕೆ ಮ್ಯೂಟು? ಸ್ವಲ್ಪ ಕೆಲಸ ಇದೆಯಾ? ಕ್ಯಾಟ್ರಿಂಗ್ದು ಕೆಲಸ ಇದೆ ಹಾಗೆ ಬೆಳಿಗ್ಗೆ, ಅದಕ್ಕೆ ಮ್ಯೂಟ್ ಆಯಿತಾ? ಸಪೋರ್ಟ್ ಮಾಡು ಬಂದು. ಕ್ಯಾಟ್ರಿಂಗ್ ಕೆಲಸ ಇದ್ದರೆ ಬೆಳಿಗ್ಗೆ ಆಗೋದಿಲ್ಲ, ಮ್ಯೂಟ್ ಮಾಡ್ತೇನೆ ನಾನು. ಮ್ಯೂಟ್ ಲೈವ್ ಇದೆ ಅಂತ ಹೇಳಿದ್ವಾಗ ಆಗ ಕ್ಯಾಟ್ರಿಂಗ್ದು ಕೆಲಸ ಉಂಟಂತ ಅರ್ಥ. ಓಕೆ ಬಾಯ್ ಮಾಮಿ, ಬಾಯ್ TV17, ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಷ್ಟರವರೆಗೆ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಓಕೆ ಬಾಯ್, ನಾಳೆ ಸಿಗುವ.